ಬೆಳ್ತಂಗಡಿಯ ಸ್ಟೇಟ್ ಬ್ಯಾಂಕ್ ಬಳಿ ಕಾರ್ಯನಿರ್ವಹಿಸುತ್ತಿದ್ದ ಹೋಲಿಕೆ ಯಂತ್ರ ಮಾರಾಟ ಮತ್ತು ರಿಪೇರಿ ಮಳಿಗೆಯಾದ ಸಾಯಿನಾಥ್ ಟ್ರೇಡರ್ಸ್ ಸಂಸ್ಥೆಯು ಬೆಳ್ತಂಗಡಿಯ ಬಸ್ ನಿಲ್ದಾಣದ ಎದುರಿನ ಸಂತೋಮ್ ಟವರ್ಸ್ಗೆ ಸ್ಥಳಾಂತರಗೊಂಡು ಶುಭಾರಂಭಗೊಂಡಿತು. ಸಂಸ್ಥೆಯನ್ನು ಶಾಸಕರಾದ ಹರೀಶ್ ಪುಂಜಾ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಇನ್ನು ಈ ಸಂದರ್ಭದಲ್ಲಿ ಫಾದರ್ ಬಿನೋಯ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರತಿಯೊಂದು ಕಡೆ ಮೆಷಿನ್ಗಳು ಅವರದೇ ಇದೆ, ಅವರ ಸೇವೆ ಕೂಡ ಉತ್ತಮವಿದೆ. ಏನಾದರೂ ನಮಗೆ ನಮ್ಮ ಮೆಷಿನ್ಗಳಿಗೆ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಉತ್ತಮ ರೀತಿಯಲ್ಲಿ ಮಾಡಿಕೊಂಡು ಈಗಾಗಲೇ ಜನರೊಂದಿಗೆ ಅವರು ಭಾಳ ಒಂದು ಫೇಮಸ್ ಆಗಿದ್ದಾರೆ. ಮುಂದೆ ಅವರಿಗೆ ಈ ಉದ್ಯಮವು ಭಾಳ ಯಶಸ್ವಿ ಲಭಿಸಿ ಅವರು ಉತ್ತರೋತ್ತರ ಅಭಿವೃದ್ಧಿ ಹೊಂದಲು ಎಂದು ನಾನು ಆಶಿಸುತ್ತಾ ಅವರಿಗೆ ನಾನು ನಮ್ಮ ಬೆಳ್ತಂಗಡಿ ಟೈಲರ್ಸ್ ಕೋಆಪರೇಟಿವ್ ಸೊಸೈಟಿ ಪರವಾಗಿ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಏನಾದರೂ ಸಾಲ ಏನಾದರೂ ಬೇಕಾದರೆ ಮಹಿಳೆಯರಿಗೆ ಅಂಥವ್ರು ಬೇಕಾದರೆ ನೀವು ಅವರನ್ನು ಕಳುಹಿಸಿ ನಾವು ಈ ಉದ್ಯಮವನ್ನು ಇನ್ನೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಕೊಡ್ತೇನೆ ಎಂದು ಅವರಿಗೆ ಭರವಸೆ ಕೊಟ್ಟಿದ್ದೇನೆ. ಹಾಗೆ ಮುಂದೆ ನಿಮಗೆ ಉಜ್ವಲ ಭವಿಷ್ಯ ಹಾರೈಸ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಸಾಯಿನಾಥ್ ಟ್ರೇಡರ್ಸ್ನ ಹೊಸ ಒಂಜಿ ಉದ್ಯಮ ಇನಿ ಪ್ರಾರಂಭ ಒಂದು ಶೃಂಗಾರದಕ್ಕನ ಏಜೆನ್ಸಿದ ಈ ಒಂಜಿ ಶೋರೂಮ್ ಪ್ರಾಯಶಃ ಇನಿ ಮರಳಿ ಒಂಜಿ ಟೈಲರ್ ಅಸೋಸಿಯೇಷನ್ ದಕ್ಕನ ಬ್ಯಾಂಕ್ದ ಕಾರ್ಯಕ್ರಮ ಓದಿದ್ದೆ. ಪ್ರಾಯಶಃ ಈಗ ಪೂರಕವಾದ ಇನಿ ಒಂಜಿ ಬೆಳ್ತಂಗಡಿದ ಪೇಟೆಡ್ ಒಂಜಿ ಪೊರ್ಲುದ ಉದ್ಯಮ ಇನಿ ಅವಲ ಕೋವಿಡ್ದ ಈ ಸಂದರ್ಭಡು ಪ್ರಾರಂಭ ಆಪನಚಿತ್ತ ಸಂದರ್ಭಡು ಕ್ಷೇತ್ರದ ಮಾತ ದೇವರಿಗೆ ಅನುಗ್ರಹ ಮಲ್ಪಾಡು ನನಾತ್ ಉತ್ತರೋತ್ತರವಾಯಿನ ಅಭಿವೃದ್ಧಿ ಈ ಸಂಸ್ಥೆದ ಮೂಲಕ ಆವಡು ಗ್ರಾಹಕರನ್ನ ಕಲೆಗಳ ಬೋಡಾಪನಂಚಿತ್ನ ಎಡ್ಡೆ ಗುಣಮಟ್ಟದ ಯಂತ್ರೋಪಕರಣ ಕೊರ್ಪನಂಚಿತ್ನ ಆ ಒಂದು ವ್ಯವಸ್ಥೆ ಹಿಡಿದಾದ ನನಾತ್ ನೆತ್ತ ಸಂಸ್ಥೆಯಲ್ಲಿ ಬೇತೆ ಬೇತೆ ಕೊಟ್ಟಿಡು ಆಪಲೆಕ್ಕ ದೇವರನ್ನ ಅನುಗ್ರಹ ಹಿರಿಯಕಲ ಅನುಗ್ರಹ ನೀರಿಗೆ ಇಪ್ಪಡಂತ